ಮೊನ್ನೆ ಇಲ್ಲಿ ವಯನಾಡಿಗೆ ಹೋದೆ. ಬೆಳಿಗ್ಗೆ ಹೋದು ರಾತ್ರಿ ಗಾಡಿ ವೆಯ್ಟ್ ಮಾಡಿ ನಮಗೆ ಅಲ್ಲಿ ನ್ಯಾಯ ಇಲ್ಲ. ವೆಯ್ಟ್ ಮಾಡಿ ರಾತ್ರಿ 11 ಗಂಟೆ 12ಗೆ ಕರೆಸಿದ್ರು. ಹೌದಲ್ಲಿ ಮಾತಾಡಿಗೆ ಸಂಬಂಧ ಇಲ್ಲಿ ಸಮಯ ಇಲ್ಲ, ಕೊಡಲಿಲ್ಲ. ಮತ್ತು 5 ನಿಮಿಷ ಮಾತಾಡಿ ಅದ್ರ ಮಗಳು ಹೇಳ್ತಾನೆ ಅವ್ರಿಗೆ ಬರ್ತಾನೆ ಹೇಳಿ ಪೇಪರೆಲ್ಲ ಬರೆದಿಟ್ಟು ಬಟ್ ಓಕೆ ನಿಮ್ಮ ಮನೆವರೆಗೆ ಹಾಕಿದ್ದಾರೆ ಹೋಗಿ ಅಂತ. ಮತ್ತು ಅವನ ಹತ್ರ ಮಾತಾಡೋಕಿದ್ದಾರೆ. ಅವನ ಹತ್ರ ಮಾತಾಡೋಕೆ ಹೇಳಿ 2 ನಿಮಿಷದಲ್ಲಿ ಮಾತಾಡಿ ಎಲ್ಲ ಚೇಂಜ್ ಆಯಿತು. ಪೊಲೀಸ್ ಹೇಳಿದ್ರು ಇದು ಚೇಂಜ್ ಮಾಡು, ಪೇಪರ್ ಚೇಂಜ್ ಮಾಡು. ಅಲ್ಲಿ ಕೇರಳದಲ್ಲಿ ನ್ಯಾಯ ಸಿಗಲಿಕ್ಕಿಲ್ಲ. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ಇದು SPA ವ್ಯವಹಾರ ಕೈಯಾಡದಲ್ಲಿ ಉಂಟು, ಲವ್ ಜಿ ಅದೇ ನಡೀತಾ ಉಂಟು. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಅಲ್ಲ, ನಾವು ಕಾಸೋಡು. ಇಲ್ಲ ಇಲ್ಲ ಮೆಸೇಜ್ ಮಗಳು ಕಲ್ತು ಇಲ್ಲಿ ಮಗಳು ವಿದ್ಯಾಭ್ಯಾಸ ಮಾಡಿದ್ರು ಇಲ್ಲಿ ಮಗಳು ಕೇಸ್ ಕೊಟ್ಟಿದ್ದೀರಿ ಇಲ್ಲ ಮಿಸ್ಸಿಂಗ್ ಕೇಸ್ ಕೊಟ್ಟಿದ್ದು. ಮಗಳು ಇಲ್ಲಿ PG-ಯಲ್ಲಿ ಇದ್ರಲ್ಲ, ಇಲ್ಲಿ ಮಗಳು ಅವಳ ಜೊತೆ ಇವ್ರಿಗೆ ಮಗಳು ಇಲ್ಲ ಅಂತೇಳಿ 1-2 ದಿವಸ ಮೊದಲೆಲ್ಲ ಮಗಳು ಇವರೊಟ್ಟಿಗೆ ಇದ್ರು, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ರು. ಆ ನಂತರ ವಾಪಸ್ 2 ದಿವಸ ಇವರಿಗೆ ಸಂಪರ್ಕ ಇಲ್ಲ ಅಂತ ಸಂದರ್ಭದಲ್ಲಿ ಇಲ್ಲಿ ಸುರತ್ಕಲ್ PG-ಯಲ್ಲಿ ಜೊತೆಗಿದ್ರು ಈ ಹುಡುಗ ಮತ್ತು ಇವಳು. ಅದಕ್ಕೋಸ್ಕರ ಅವ್ರು ಇಲ್ಲೇ ಇದ್ದ ಕಾರಣ ಅವ್ರು ಇಲ್ಲೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಈಗ ನೀವು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಈಗ ನೀವು ಆರೋಪ ಮಾಡ್ತಿದ್ದೀರಿ ಲವ್ ಜಗಳ ಆಗ್ತಿದ್ದಾರೆ. ಅದೇನಾದರೂ ಬೇರೆ ಆನಂತರ ಏನಾದರೂ ಅಡಿಷನಲ್ ಆಗಿ ಏನಾದರೂ ಕೊಟ್ಟಿದ್ದೀರಾ ಅಥವಾ ಖಾಲಿ ಮಿಸ್ಸಿಂಗ್ ಅಲ್ಲಿ? ಮತ್ತೆ ಪೊಲೀಸಿಗೆ ಏನು ಇನ್ಫಾರ್ಮೇಶನ್ ಕೊಡದೆ ಮೀಡಿಯಾಕ್ಕೆ ಮಾತ್ರ ಕೊಟ್ಟರೆ ಅಲ್ಲ, ನಿನ್ನೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಮಾತಾಡಿ ಕೊಟ್ಟಿದ್ದೇವೆ ಎಲ್ಲರೂ ಸೇರಿಕೊಂಡು. ಅದಕ್ಕೆ ಬೇಕಾದ ಏನು ಇದು ಲವ್ ಈಗ ಬೇರೆ ಮತ್ತೆ ಹುಡುಗ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಈಗ ಅವ್ರು ಕೊಟ್ಟದ್ದು ಮಿಸ್ಸಿಂಗ್ ಮಾತ್ರ ಅಲ್ಲ, ಅಲ್ಲ ಮಿಸ್ಸಿಂಗು ಜೊತೆಗೆ ಇದನ್ನು ಸೇರಿಸಿದ್ದಾರೆ. ನಿನ್ನೆ ಅವರು ಪ್ರೆಸ್ಸಲ್ಲಿ ಅದನ್ನು ಹೇಳಿದ್ದಾರೆ, ಇಲ್ಲಿ ಅಲ್ಲ ಇದರಲ್ಲಿ ಹೇಳಿದ್ದಾರೆ. ಕೊಟ್ಟಿದ್ದಾರೆ. ಈಗ ಲವ್ಜಿ ಅದನ್ನು ಸೇರಿಸಿದೆ. ಎಫ್ಐಆರ್ ಮಂತದ್ದು ಮಕ್ಕಳು ಮಿಸ್ಸಿಂಗ್ ಮಂತಿನಾಗ ಕೇರಳದ ಪೊಲೀಸರು ಆಂಡ ಸರಿಯಾಗಿ ಬಂದು ಅಲ್ಪನೆ ಮುಂತಾದ್ದು. ಇವರು ಮಿಸ್ಸಿಂಗ್ ಕೇಸ್ ಮಾಡಿ ಇಲ್ಲಿಂದ ಕೇರಳಕ್ಕೆ ಟ್ರಾನ್ಸ್ಫರ್ ಮಾಡಿದ ನಂತರ ಪೊಲೀಸರು ಕೇರಳದಲ್ಲಿ ಏನು ಮಾಡಿದೆ ಅಂತ ಕೇಳಿದರೆ ಇದು ಆಯಿತು ಇಲ್ಲಿಗೆ ಅದು ಮುಗಿಸಿದ್ದೇವೆ ಅಂತೇಳಿ ಅಲ್ಲಿ ಕೇರಳ ಪೊಲೀಸರು ಮುಗಿಸಿ ಬಿಟ್ಟಿದ್ದಾರೆ. ಇವರು ಟ್ರೇಸ್ ಮಾಡಿದ್ದಾರೆ, ಇಲ್ಲಿಯ ಪೊಲೀಸರು ಟ್ರೇಸ್ ಮಾಡಿದ್ದಾರೆ. ಇಲ್ಲಿಯ ಅವರನ್ನು ಇಟ್ಕೊಂಡು ಇಲ್ಲಿ ಎಲ್ಲಿ ಇದ್ದ ಅಲ್ಲಿಯ ಓನರನ್ನು ಇಟ್ಕೊಂಡು ಅದನ್ನೆಲ್ಲ ಮಾಡಿಕೊಂಡು ಟ್ರೇಸ್ ಮಾಡಿದ್ದಾರೆ. ಟ್ರೇಸ್ ಮಾಡಿ ಇವರನ್ನು ಕರ್ಕೊಂಡು ಕೇರಳಕ್ಕೆ ಹೋಗಿದ್ದಾರೆ. ಕೇರಳ ಪೊಲೀಸರನ್ನು ಕಾಂಟ್ಯಾಕ್ಟ್ ಮಾಡಿ ಕೇರಳಕ್ಕೆ ವಯನಾಡಿಗೆ ಹೋಗಿದ್ದಾರೆ. ವಯನಾಡಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದರೆ ಇವರು ಮತ್ತು ಪೊಲೀಸರು, ನಾನು ನಿಮ್ಮ ಹತ್ರ ಹೇಳಿದೆ, ಇವರು ಮತ್ತು ಪೊಲೀಸರು ಮಗಳನ್ನು ಎತ್ತವ್ರ ಹತ್ರ ಮಾತಾಡಿಸಬೇಕಿತ್ತು. ಇವರೇನು ಮಾಡಿದರು, ಇಲ್ಲಿಯ STPI ಮತ್ತು ಅಲ್ಲಿಯ ಮುಖಂಡರೆಲ್ಲ ಅವರಲ್ಲಿ ಅಲ್ಲಿಯ ಜನಗಳು ಸೇರಿಕೊಂಡು ಹುಡುಗಿಯನ್ನು ಸಪರೇಟ್ ಕರ್ಕೊಂಡು ನಾನು ನಿಮ್ಮ ಜೊತೆಗೆ ಬರ್ತೇನೆ ಅಂತೇಳಿ ಹುಡುಗಿ ಬರ್ಕೊಟ್ಟು ಸರಿಯಾಗಿದ್ದರು. ನಾನು ಇವರು ಸಾರಿ ಕೇಳಿದೆ. ಕರೆಕ್ಟ್ ಹೇಳಿ ಅಲ್ಲಿ ನೀವು ಮಾತಾಡಿ. ಪೊಲೀಸರೊಟ್ಟಿಗೆ ನಾವು ಹೋದದ್ದು. ನಾವು ಇಲ್ಲಿಂದ ಆದಿತ್ಯವಾರ ರಾತ್ರಿ ಹೊರಟೆವು. ಅಲ್ಲಿ ಮರುದಿವಸ ಮಧ್ಯಾಹ್ನದವರೆಗೆ ಅಲ್ಲಿಗೆ ಮುಟ್ಟಿದ್ದೆವು. ಮತ್ತೆ ಪೊಲೀಸರು ಅವರನ್ನು ಹುಡುಕಾಡಿದ್ದಾರೆ, ಎಲ್ಲಿದ್ದಾರೆ ಅಂತೆಲ್ಲ ಹುಡುಕಾಡ್ತಾ ಇದ್ದರು. ರಾತ್ರಿ ಆಗ ಹೇಳಿದ್ರು, ಅವರು ಸಿಕ್ಕಿದ್ರು ನಮಗೆ, ನೀವು ಸ್ಟೇಷನ್ಗೆ ಬನ್ನಿ ಅಂತ. ರಾತ್ರಿ ಒಂದು 10 ಗಂಟೆ ಆಗುವ ಸ್ಟೇಷನ್ನಲ್ಲಿದ್ದಾರೆ, ಇಲ್ಲಿಗೆ ಬನ್ನಿ ಅಂತ. ನಾವಲ್ಲಿ ಸ್ಟೇಷನ್ಗೆ ಹೋದೆವು. ನಮಗೆ ಅಲ್ಲಿ ಅವರು ಗೌರವವೇ ಕೊಡಲಿಲ್ಲ. ನಮ್ಮನ್ನು ಸರಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿದರು, ನೀವು ಅಲ್ಲಿ ಕೂತ್ಕೊಳ್ಳಿ ಅಂತ. ನಾವಲ್ಲಿ ಕೂತ್ಕೊಂಡಿದ್ದೆವು. ಮಗಳನ್ನು ಮತ್ತೊಂದು ರೂಮಿನಲ್ಲಿ ಇಟ್ಟಿದ್ದರು. ಸ್ವಲ್ಪ ಹೊತ್ತಾದ ನಂತರ ನಮ್ಮಲ್ಲಿ ಹೇಳಿದರು, ನಿಮಗೆ 5 ನಿಮಿಷ ಟೈಮ್ ಕೊಡ್ತೇವೆ ನಾವು, ಅದರಲ್ಲಿ ಮಾತಾಡಿ ನೀವು ಬರಬೇಕು. ನೀವೇನು ಅವಳೆದ್ರು ನೀವು ಅಳುವುದು ಏನು ಬೇಡ, ಎಲ್ಲ ಮಾತಾಡಿ ಬಂದರೆ ಸಾಕು. ಮಗಳಿಗೆ ನಮ್ಮನ್ನು ನೋಡುವಾಗ ಬೇಸರ ಆಯಿತು. ಅವಳು ಹೇಳಿದರು, ನಾನು ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಹೇಳಿ ಲೆಟ್ರ್ ಬರೆದು ಕೊಟ್ಟರು. ನನಗೆ ಹಾಗೇನಿಲ್ಲಮ್ಮ,
ನಾನು ಸರಿಯಾಗಿ ಇದ್ದೇನೆ, ನಾನು ಬರ್ತೇನೆ ನಿಮ್ಮೊಟ್ಟಿಗೆ ಅಂತ. ಹಾಗೆ ಲೆಟರ್ ಬರೆದು ಕೊಟ್ಟು ಮತ್ತೆ ಅವಳು ನನ್ನನ್ನು ಹಗ್ ಮಾಡಲಿಕ್ಕೆ ಅಂತ ಬರುವಾಗ ಅಲ್ಲಿ ಪೊಲೀಸರು ಹೇಳಿದರು ಟಚ್ ಮಾಡಲಿಕ್ಕಿಲ್ಲ ಅಂತ, ದೂರವೇ ಇರಿ ನೀವು ಅಂತ. ಹಾಗೆ ಹೇಳಿದ್ರೆ ನಿಮ್ಮದೆಲ್ಲ ಆಯಿತು, ನೀವು ಇನ್ನು ಹೋಗಿ ಹೊರಗೆ ಹೋಗಿ. ಹಾಗೆ ಅವನಲ್ಲಿ ಕೂಡ ಮಾತಾಡ್ಲಿಕ್ಕೆ ಉಂಟು, ಖಾಲಿ ನಿಮ್ಮ ಹತ್ರ ಮಾತ್ರ ಅಲ್ಲ ಅಂತ. ನಮ್ಮನ್ನು ಹೊರಗೆ ಕಳಿಸಿದ್ರು, ಅಲ್ಲಿ ಒಳಗೆ ನಿಲ್ಲಲಿಕ್ಕೆ ಬಿಡಲಿಲ್ಲ. ಅವರ ಜನಗಳೆಲ್ಲ ಒಳಗೆ ಇದ್ದಾರೆ, ನಮ್ಮನ್ನು ಮಾತ್ರ ಬಿಡಲಿಲ್ಲ ಹೊರಗೆ ಕೂತ್ಕೊಳ್ಳಿಕ್ಕೆ. ಅವರೆಲ್ಲ ಒಳಗೆ ಇದ್ದರು ಅವರ ಒಟ್ಟಿಗೆ. ಮತ್ತೆ ನಾವು ಹೊರಗೆ ಹೋದೆವು, ಮತ್ತೆ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ನಮ್ಮನ್ನು ಅಲ್ಲಿಂದಲೂ ಓಡಿಸಿದ್ರು, ನೀವು ಹೋಗಿ ಇನ್ನು ಅಂತ. ಮತ್ತೆ ಅವಳು ಬಂದು ಹೇಳಿದಳು, ನೀವು ಇನ್ನು ಇವತ್ತು ಹೋಗಿ ಅಮ್ಮ, ನಾನು ನಾಳೆ ಬರ್ತೇನೆ ಅಂತ. ಅದರಲ್ಲಿ ಏನು ಷಡ್ಯಂತ್ರ ಆಗಿದೆ ಅಂತ ಮತ್ತೆ ನಮಗೆ ಗೊತ್ತಾಗಲಿಲ್ಲ. ನಮ್ಮನ್ನಲ್ಲಿ ನಿಲ್ಲಲಿಕ್ಕೆ ಬಿಡಲಿಲ್ಲ. ಒಳಗೆ ಅವರದೊಂದು 10-15 ಜನ ಇದ್ದರು. ನಮ್ಮವರನ್ನು ಯಾರನ್ನೂ ಒಳಗೆ ಬಿಡಲಿಲ್ಲ. ನಮ್ಮ ಇಬ್ಬರನ್ನು ಮತ್ತೆ ಸಣ್ಣ ಮಗಳನ್ನು ಮಾತ್ರ ಬಿಟ್ಟದ್ದು. ಅವಳನ್ನು ಫಸ್ಟ್ ಹೇಳಿದರು, ಅವಳು ಬೇಡ, ನೀವು ಇಬ್ಬರೇ ಸಾಕು ಅಂತ. ಮತ್ತೆ ಹೇಳಿದ್ರು, ಬರಲಿ ಅವಳು ಕೂಡ ಅಂತ. ಅವನ ಜೊತೆ ಹೋಗಿರುವಂತದನ್ನು ಹೇಳಿದ್ರೆ ಇಲ್ಲಿಂದ ಹೇಗೆ ಹೋದದ್ದು, ಈಗ ಮಗಳು ಈಗ ಮತ್ತೊಬ್ಬರ ಜೊತೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅದೇನೇ ಹೇಳಿದ್ರು, ಅದನ್ನೇನು ಹೇಳಿಲ್ಲ. ಅವರು ಹೇಳಿದ್ರು ನಿಮ್ಮ FIR ನಿಮ್ಮ ಮಗಳು ಎಂತ ಹೇಳಿದ್ರು ಅಂತ. ಅವಳೇನು ಹೇಳಲಿಲ್ಲ. ನೀವು ಹೇಗೆ ಹೇಳ್ತಿದ್ದೀರಾ? ನಮಗೆ ಮೆಸೇಜ್ ಬಂತು, ಗ್ರೂಪ್ನಲ್ಲಿ ಮೆಸೇಜ್ ಬಂತು. ಯಾವ ನಮ್ಮ ಪಬ್ಲಿಕ್ ಎಲ್ಲ ಇದು ಬಂತು. ಹೇಳಿದ್ರೆ ಮೆಸೇಜ್ ಬಂತು, ಮನೆ ಗೊತ್ತಾಯ್ತಲ್ಲ. ನಿಮ್ಮ ಮಗಳೇ ಮಾಡಿಲ್ಲ, ಮನೆ ನಮಗೆ ವಿಷಯ ಗೊತ್ತಿಲ್ಲ. ನಾವು ಅವರ PGಗೆ ಹೋದವಲ್ಲ. ಅದು ಮೆಸೇಜ್ ಬಂದು ನೀವು ಸ್ಟೇಷನ್ ಅಲ್ಲಿ ಮಗಳ ಜೊತೆ ಮಾತಾಡಿದ್ರಲ್ಲ, ಮಾತಾಡಿದ್ರೆ ಆ ಸಂದರ್ಭದಲ್ಲಿ ಹುಡುಗನ ಜೊತೆ ಹೋದದ್ದನ್ನು ಹೇಳಿದಾರ? ಒಟ್ಟಿಗೆ ಬಂದಲ್ಲ, ಅವರು ಒಟ್ಟಿಗೆ ಬಂದ ಇದ್ದಲ್ಲ, ಹುಡುಗ ಅಲ್ಲೇ ಇದ್ದಲ್ಲ ಸರ್. ಹೇಳುದು ಯಾಕೆ? ಹುಡುಗ ಅಲ್ಲೇ ಇದ್ದಾನೆ. ಅವರು ಸಮಯ ನೋಡಿ ಅಲ್ಲ ನೋಡಿ ಇದರಲ್ಲಿ ಅಲ್ಲಲ್ಲ ಅಪ್ಲಿಕೇಶನ್ ಹಾಕಿದ್ದು ಆ ಒಂದು ಕಾಪಿ ನಿಮಗೆ ಬಂದಿರೋದಲ್ಲ, ಅದನ್ನ ಕ್ರಾಸ್ ಚೆಕ್ ಮಾಡಿದೀರಾ? ಅಲ್ಲಿ ರಿಜಿಸ್ಟರ್ ಆಫೀಸ್ ಅಲ್ಲಿ ಇದು ಮಾಡ್ಕೊಂಡಿದ್ದಾರೆ, ಅರ್ಜಿ ಹಾಕಿರೋದ್ರ ಬಗ್ಗೆ ಕ್ರಾಸ್ ಚೆಕ್ ಆಗಿದೆಯಾ? ಅಲ್ಲ ಅದನ್ನು ಮಾಡಿದ್ದಾರೆ, ಅದನ್ನು ವಕೀಲರು ಅಲ್ಲ ಅಂದ್ರೆ ವಕೀಲರು ಇವ್ರ ಹತ್ರ ಇದನ್ನು ವಕೀಲರು ಎಲ್ಲ ಮಾಡಿದ್ದಾರೆ. ಅವ ಅಲ್ಲೇ ಇದ್ದ ನೋಡಿ. ಯಾಕೆ ನಾನು ಹೇಳ್ತೇನೆ ಅಂತೇಳಿ ನಾನು ಡೈವರ್ಟ್ ಮಾಡ್ತಾ ಇಲ್ಲ. ವಿಸ್ಮಯ ಕೇಸಲ್ಲಿ ಖುದ್ದು ನಾನು ಹೋಗಿದ್ದೆ. ಅವಳ ಅಲ್ಲಲ್ಲ ಹೇಳ್ದೆ ಅಲ್ಲ, ಇದೇ ಮ್ಯಾಟ್ರಿಗೆ ಹೇಳ್ತೇನೆ, ಇದೇ ಕೇಳ್ತೇನೆ. ನೀವು ಹೇಳಿದ ಪ್ರಶ್ನೆಗೆ ಒಂದು ಸೆಕೆಂಡು. ಮನೆಯವರು ಅಣ್ಣ ತಮ್ಮ ಕಾಲಲ್ಲಿ ಬಿದ್ದರೂ ಬರುವುದಿಲ್ಲ, ಬಿಡುವುದಿಲ್ಲ. ನೀವು ಇವರು ಹೇಳಿದ ಪ್ರಶ್ನೆ ನಾನು ಕೇಳಿದ್ದು. ತಾಯಿ ಜೊತೆ ಮಾತಾಡಿದ್ರು 5 ನಿಮಿಷ ಮಾತಾಡಿದ್ರು. ಆ ಸಂದರ್ಭದಲ್ಲಿ ಏನ್ ಮಾತಾಡಿದ್ರು? ಅವನು ಕರ್ಕೊಂಡು ಹೋದದ್ದ, ಬಲವಂತವಾಗಿ ಕರ್ಕೊಂಡು ಹೋಗಿದ್ನ ಎಂತ ಹೇಳಿದ್ರು? ಅದನ್ನೇ ಹೇಳಲಿಕ್ಕೆ ಅದನ್ನೇನು ಹೇಳಲಿಲ್ಲ ಅವಳು. ಸುತ್ತುವರಿದಿರೋ ವಿಷಯ ಕೇಳಲಿಲ್ಲ. ನೀನು ಯಾಕಮ್ಮ ಬಂದು ನನಗೆ ಹಾಗೇನಿಲ್ಲ, ನಾನು ಬರ್ತೇನೆ ಅಂತ ಮಾತ್ರ ಹೇಳಿದಳು ಅವಳು. ಅಲ್ಲ, ಈಗ ನೀವು ಮಾತಾಡುವಾಗ ನೀವಿಬ್ಬರು ಮಾತಾಡುವಾಗ ಏನೆಲ್ಲ ವಿಷಯ ಮಾತಾಡಿ ಅಥವಾ ಅವ್ರು ಏನು ಹೇಳಿದ್ರು? 5 ನಿಮಿಷ ಇತ್ತಲ್ಲ, ಇದ್ದದಲ್ಲ ನಮ್ಗೆ. ಏನು ಹೇಳಿಲ್ಲ ಇಲ್ಲ. ಮದುವೆನೇ ಆಗಲಿಲ್ಲ. ನಾವು ಕೇಳಿದಷ್ಟೇ, ನಮ್ಮೊಟ್ಟಿಗೆ ಬಾ ಮಗ, ಈಗ ಎಂತ ಬೇಕು ಎಲ್ಲ ನಾವು ಮಾಡಿ ಕೊಡ್ತೇವೆ, ಅವಳು ಮದುವೆ ಆಗೋಕೆ ಹೇಳಿ ಅವ್ರು ಹೇಳಿದ್ರು. ಅದನ್ನು ಮತ್ತೆ ನೋಡಿ ಮಾತಾಡುವ, ಮನೆಗೆ ಬಂದು ಮತ್ತೆ ಮಾತಾಡುವ, ನಾನು ಅವ್ರ ಒಟ್ಟಿಗೆ ಬಾ ಅಂತ ಹೇಳಿದೆ ಅಷ್ಟೇ. ಅವ್ರು ಬರ್ತಾರೆ ಅಂತ ಹೇಳಿದಾಳೆ. ಬರ್ತಾರೆ ಅಂತ ಹೇಳಿ ಪೇಪರೆಲ್ಲ ಬರ್ದಲ್ಲೇ ಕೊಟ್ಟರು, ಬರ್ತಾನೆ ಹೇಳಿ. ಮತ್ತೆ ಅವ್ರು ಚೇಂಜ್ ಮಾಡಿದ್ರು. ಬರುದಲ್ಲ, ಇದು ನಾಳೆ ಬರ್ತೇನೆ. ಮತ್ತೆ ನಮಗೆ ಒಳಗೆ ಪರ್ಮಿಷನ್ ಕೊಟ್ಟಿಲ್ಲ, ಅವ್ರಿಗೆ ಮಾತಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಇಲ್ಲ ಏನಿಲ್ಲ ಇಲ್ಲ, ನಮ್ಗೆ ಏನು ಕೊಟ್ಟಿಲ್ಲ. ನಮಗೆ ಆವಾಗ ಅಲ್ಲಿ ಕಂಪೌಂಡ್ ಇಲ್ಲಿಗೆ ಬಿಡಲಿಲ್ಲ ಪೊಲೀಸರು, ಅಲ್ಲಿ ಕಂಪೌಂಡ್ ಇಲ್ಲಿಗೆ ಬಿಡಲಿಲ್ಲ. ಹೌದು. ಅಲ್ಲ ಈಗ ಗೊತ್ತೇ, ಈಗ ಎಲ್ಲಿ ನ್ಯಾಯ ಸಿಗುತ್ತೆ? ಮಿಸ್ಸಿಂಗ್ ಆದದ್ದು ಸುರತ್ಕಲ್ ಸ್ಟೇಷನ್ ಹತ್ತಿರದಿಂದ ಅಲ್ವಾ? ಇಲ್ಲಿಂದ ಆ ಕೇಸ್ ಅಲ್ಲಿಗೆ ಕೇರಳಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ? ಅಲ್ಲಿ ನ್ಯಾಯ ಸಿಗಲಿಕ್ಕೆ ಡೌಟ್ ಸಿಗಲಿಕ್ಕಿಲ್ಲ. ಅದಕ್ಕೆ ಬರ ಸಂಘದೆಲ್ಲ ಕೈವಾಡ ಅಂತ ಹೇಳಿ ಕೇರಳ ಪೊಲೀಸರು ಹೇಳುವಾಗೆ ಅವರು ನಿಮ್ಗೆ ಪರವಾಗಿಲ್ಲ ಇಲ್ಲ. ಆದ್ರೆ ಕೋರ್ಟ್ ಮುಖಾಂತರ ಇದನ್ನು ಮಾಡ್ಬೋದಲ್ಲ, ನ್ಯಾಯಕ್ಕೆ ಪ್ರಯತ್ನ ಮಾಡ್ಬೋದಲ್ಲ? ನ್ಯಾಯ ಸಿಕ್ಬೋದು ಅಂತ ನ್ಯಾಯ ಅಂದ್ರೆ ಈಗ ಪ್ರಚಾರ ಸಿಗ್ಬೋದು ಅಷ್ಟೇ ಹೊರತು
ನಿಮ್ಮ ನಿಮ್ಗೆ ನ್ಯಾಯ ಸಿಗ್ಬೇಕಾದ್ರೆ ಈಗ ಪೊಲೀಸರಿಂದ ಆಗುದಿಲ್ಲ ಅಂತ ಆದಾಗ ನ್ಯಾಯಾಲಯ ಇದೆ. ಯಾವುದಕ್ಕೂ ಕೂಡ ಈಗ ಸದ್ಯಕ್ಕೆ ಮಿಸ್ಸಿಂಗ್ ಆಗಿ ಉಂಟಲ್ವಾ, ಹೌದು. ನೀವು ಬೇರೆ ಪೊಲೀಸ್ ಏನಕ್ಕೆ ಅಪ್ಡೇಟ್ CCTV ಮಾಡಿಲ್ಲ? ಚೆಕ್ ಬರಂತ ಮಾಡ್ತೇವೆ. ಎಲ್ಲ ತಗೊಂಡು ಪಿನಪುರ ಅಲ್ಲ ಪೊಲೀಸಿನವರು ಇವರು ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಸುರತ್ಕಲ್ಲಿ CCTV ಫುಟೇಜ್ ಎಲ್ಲ ಸಿಕ್ಕಿದೆ. ಅದೀಗ ನಾವು ಎಲ್ಲವನ್ನು ನಮಗೆ ಕೊಡ್ತಾ ಇಲ್ಲ. ಈಗ ಅಂದರೆ ಒಂದು 2 ದಿವಸದಲ್ಲಿ ಕೊಡ್ತಾ ಇದ್ದಾರೆ. ಎಲ್ಲವನ್ನು ನಿನ್ನೆ ಪೊಲೀಸರ ಹತ್ರ ಮಾತಾಡೋ ಎಲ್ಲವನ್ನು ಈಗ ಕೊಡ್ಲಿಕ್ಕೆ ಕೇಸ್ ಪ್ರಕಾರ ಈಗ ಕೊಟ್ಟದ್ದು ಮಿಸ್ಸಿಂಗ್ ಕೇಸ್ ಟ್ರೇಸ್ ಆಗಿದೆ. ಸರಿ. ಇನ್ನು ನೆಕ್ಸ್ಟ್ ಏನು? ನೆಕ್ಸ್ಟು ನಾವು ನಾವು ನೀವೊಂದು ಹೇಳಿದಿರಿ, ನಾವು ಪ್ರಚಾರಕ್ಕೋಸ್ಕರ ಇದನ್ನು ಮಾಡ್ತಾ ಇಲ್ಲ. ನೀವು ಹೇಳಿದಿರಿ, ಇದು ನಿಜವಾಗಿ ತಪ್ಪು. ನಾವು ಇವರನ್ನು ಕೂರಿಸಿಕೊಂಡು ಅಥವಾ ಇವರನ್ನಲ್ಲ, ನಾವು ಒಂದು ನೊಂದವರ ಜೊತೆಗಿರುವಂಥ ಯಾಕೆ ಪ್ರಚಾರಕ್ಕಲ್ಲ, ಇದರಲ್ಲಿ ದೊಡ್ಡ ವ್ಯವಸ್ಥಿತವಾದಂಥ ವ್ಯವಸ್ಥೆ ಇದೆ. ಯಾಕಂತ ಕೇಳಿದ್ರೆ ಪ್ರಚಾರಕ್ಕಲ್ಲ. ಬೇಸಿಕ್ ಕ್ವೆಶ್ಚನ್ ಇನ್ನೂ ಅಲ್ಲೇ ಇರುತ್ತೆ. ಏನಂತ ಹೇಳಿದ್ರೆ ಸದ್ಯಕ್ಕೆ ಮಿಸ್ಸಿಂಗ್ ಕೇಸ್ ಆಗಿದೆ, ಅಲ್ಲಿ ಟ್ರೇಸ್ ಆಗಿದೆ. ಈಗ ನೆಕ್ಸ್ಟ್ ಏನು ಅಂತ ಒಂದೇ ಇರೋದು. ನೆಕ್ಸ್ಟ್ ಏನು ಅಂತ ಕೇಳಿದ್ರೆ ಇವರು ABS ಆಗ್ತಾರೆ. ಯಾಕಂದರೆ ಈಗ ಹುಡುಗಿ ಅವನು ಕರ್ಕಲ್ಲ ಅಲ್ಲಲ್ಲ, ಇನ್ನು ABS ಅಲ್ಲ, ಇನ್ನು ನಾವು ಕೋರ್ಟಿಗೆ ಹೋಗ್ತೇವೆ. ಕೋರ್ಟಿಗೆ ಹೋದ ನಂತರ ಏನಂತ ನಿಮಗೆ ಗೊತ್ತಿದೆ, 18 ವರ್ಷ ದಾಟಿದ ನಂತರ ಹುಡುಗಿ ಮತ್ತು ಹುಡುಗ ಹೇಳಿದಾಗೆ ಅಲ್ಲ, ಅದು ಮುಗಿದಿರ್ಬೋದು. ಆದರೆ ಎತ್ತವರಿಗೆ ಒಂದು ಹಕ್ಕಿದೆ ಅಲ್ಲ. ಯಾವುದು ನೋಡಿ, ನಮಗೆ ಎತ್ತವರಿಗೆ ಅದನ್ನು ಎಲ್ಲವನ್ನು ಹೇಳಿ ನೋಡಿ, ನಮಗೊಂದು ಹಕ್ಕಿದೆ. ನಾವು ಬೇರೆ ಬೇರೆ ರೀತಿಯಲ್ಲಿ ಆ ಹುಡುಗಿಯನ್ನು ಇವರ ಮನೆಗೆ ಬರುವ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಎಲ್ಲವನ್ನು ಅಂದರೆ ಅದು ಅವರನ್ನು ಈಗ ನಿನ್ನೆ ಈಗ ಹೇಳಿದರು, ನಮಗೆ 5 ನಿಮಿಷ ಮಾತ್ರ ಮಾತಾಡಲಿಕ್ಕೆ ಕೊಟ್ಟಿಲ್ಲ, ಅವರು ಬಿಡಲಿಲ್ಲ. ಜೊತೆಗೆ ಅವರೆಲ್ಲ ಸುತ್ತುವರೆದಿದ್ದರು. ಇವರಿಗೆ ಅವರ ಅಲ್ಲಿಯ ಪೊಲೀಸರು ಮತ್ತು ಜನಗಳ ಎಲ್ಲದೇ ಸಪರೇಟಾಗಿ ಕೊಡ್ತಿದ್ರು, ಮಾತಾಡ್ತಿದ್ರು. 5 ನಿಮಿಷದಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಜಾಸ್ತಿ ಹೊತ್ತು ಬೇರೆ ರೀತಿಯಲ್ಲಿ ಅವರನ್ನು ಕರ್ಕೊಂಡು ಬಂದು ಅವರಿಗೆ ಕೌನ್ಸಿಲಿಂಗ್ ಏನಾದ್ರು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿಸುತ್ತೇವೆ. ಅದು ಕೂಡ ಅಲ್ಲಿಯ ಯಾರು ಇನ್ನು ಕೇರಳದಲ್ಲಿ ಬೇರೆ ಒಳ್ಳೆಯ ಅಧಿಕಾರಿಗಳು ಇರ್ಬೋದು. ಈಗ ಒಬ್ಬರೇ ಒಂದು ಸ್ಟೇಷನಲ್ಲಿಗೆ ವಯನಾಡೋ ಯಾವುದೋ ಒಂದು ಸ್ಟೇಷನಲ್ಲಿ ಏನೋ ಒಂದು ಸತಿ ವ್ಯವಸ್ಥಿತವಾಗಿರ್ಬೋದ್ರೆ ಅಂದರೆ ಕೇರಳದಲ್ಲಿ ಬೇರೆ ಬೇರೆ ವ್ಯವಸ್ಥೆ ಇದೆ. DGP ಇದ್ದಾರೆ, IG ಇದ್ದಾರೆ. ಯಾರನ್ನಾದರೂ ಸಂಪರ್ಕ ಮಾಡಿ ಅದಕ್ಕೆ ಬೇಕಾಗುವಂಥ ಕಾನೂನಿನ ವ್ಯವಸ್ಥೆಯ ಮೂಲಕ ಅವರನ್ನು ಕರ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಇಷ್ಟು ತನಕ ಒಂದು 100ರಲ್ಲಿ ಒಂದು 40-45% ಎಲ್ಲಿ ನಾವು ಬಿಟ್ಟಿಲ್ಲ. ಎಲ್ಲವೂ ಸಕ್ಸಸ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವರಿಗೆ ಆ ಮಗಳನ್ನು ತಂದುಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೋಸ್ಕರ ಮತ್ತೊಂದು ಇದನ್ನು ನಾವು ಪ್ರೆಸ್ ಮೀಟಲ್ಲಿ ಉಲ್ಲೇಖ ಮಾಡಿದೆ ಅಂತ ಕೇಳಿದರೆ, ಇದರ ಜೊತೆಗೆ ಇನ್ನೂ ಕೂಡ ತುಂಬ ಕೆಲಸ ನಡೀತಾ ಇದೆ. ಅದು ಕೂಡ ಆಗಬಾರ್ದು ಎನ್ನುವ ದೃಷ್ಟಿಯಲ್ಲಿ ಒಂದು ಕುಟುಂಬಕ್ಕೆ ಆದ ನಂತರ ಇನ್ನೊಂದು ಕುಟುಂಬಕ್ಕೆ ನಡೀತಾ ಇದೆ. ಅವರಿಗೆ ಸ್ವಲ್ಪ ಜಾಗೃತಿ ಆಗುವ ದೃಷ್ಟಿಯಲ್ಲಿ ನಾನು ಇದನ್ನು ಮಾಡುವಂಥದ್ದು. ಮತ್ತು ಯಾವುದೋ ನಮಗೆ ಪ್ರಚಾರ ಹಿಡ್ಕೊಂಡು ಏನೋ ಇದು ಮಾಡಲಿಕ್ಕೋಸ್ಕರ ಅಲ್ಲ. ಇವರ ಜೊತೆಗೆ ಇವರಿಗೆ ಬೇಜಾರಾಗಿದೆ, ಇವರು ಮಗಳು ಹೋಗಿದ್ದಾಳೆ, ಅವಳನ್ನು ಕಾನೂನಿನ ಮುಖಾಂತರ ಅಥವಾ ಬೇರೆ ವ್ಯವಸ್ಥೆಯ ಮೂಲಕ ಅವರ ಮನೆಗೆ ತರಬೇಕು. ಜೊತೆಗೆ ಇನ್ನು ಮುಂದಕ್ಕೆ ಇಂಥ ನಡಿಬಾರ್ದು. ಅಧಿಕಾರಿಗಳಿಗೂ ಗೊತ್ತಾಗಬೇಕು, ಸಮಾಜಕ್ಕೆ ಗೊತ್ತಾಗಬೇಕು ದೃಷ್ಟಿಯಿಂದ ನಾವು ಪ್ರೆಸ್ಸಲ್ಲಿ ಇದನ್ನು ನಿಮ್ಮ ಮುಖಾಂತರ ಸಮಾಜಕ್ಕೆ ತಿಳಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅಷ್ಟೇ. ಯಾರು ಪ್ರಸ್ತುತ ಹುಡುಗಿ ಇನ್ನೂ ಅದು ನಾವು ಇದನ್ನು ತಿಳಿಸಬೇಕಷ್ಟೇ. ಯಾಕಂದರೆ ಇನ್ನು ಇಲ್ಲಿಯ ಪೊಲೀಸರಿಗೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನು ಆ ಹುಡುಗಿ ಹೇಳಿದ್ದಾಳೆ ಎನ್ನುವಂಥದ್ದು ಈಗ ಇವರ ಜೊತೆಗಿಲ್ಲ, ನಮಗೂ ಹೇಳಿದ್ದಾಳೆ ಅಂತ. ನಿಮ್ಮ ಗಮನಕ್ಕೆ ನಾವೀಗ ತಾಯಿಗೆ ಒಂದು ಮಗಳು ಮನೆಗೆ ಬರುವಾಗ ಅವಳಲ್ಲಿ ನಾವು ಸ್ವಾಭಾವಿಕವಾಗಿ ಒಂದು ವ್ಯತ್ಯಾಸಗಳು ಗೊತ್ತಾಗ್ತದೆ ಕೆಲವೊಂದು. ಹಾಗಾಗಿ ಡ್ರಗ್ಸ್ ಇದ್ದು ಅವ್ರು ಹೇಳಿದಾಗೆ ಡ್ರಗ್ಸ್ ಯೂಸ್ ಮಾಡ್ತಿದ್ದದ್ದು ಅಂತದ್ದು ಏನಾದ್ರೂ ನಿಮ್ಮ ಗಮನಕ್ಕೆ ಬಂದಿತ್ತ? ಇಲ್ಲ, ಬರಲಿಲ್ಲ. ಅಲ್ಲ, ಅವರು ಇಲ್ಲಿ PGಯಲ್ಲಿ ಎಷ್ಟು ಟೈಮ್ ಇಂದ ಇದ್ರು? PGಯಲ್ಲಿ 2-3 ವರ್ಷ PGಯಲ್ಲಿ ಕಲಿತಿದ್ದಾರೆ. ಇಲ್ಲ ಅಂತ ಏನಿಲ್ಲ. ನಾವು ಅವಳು ತೆಕ್ಕೊಳ್ಳಿ ಅಂತ ಹೇಳಿಲ್ಲ, ನಾವು ಹೇಳಿದ್ದು ಮಾಹಿತಿ ನಾವು ಹೇಳುವಂಥ ಇದೆ, ಮಿಸ್ಲೀಡ್ ಮಾಡಲಿಲ್ಲ. ಇದೇ ವ್ಯವಸ್ಥೆ ನಮ್ಮ ಹತ್ರ ದಾಖಲೆ ಇದೆ. ಈ ಹುಡುಗಿ ವೈಶಾಲಿ ತೆಕ್ಕೊಂಡಿದ್ದ ಹೇಳಿದ್ದೇವಾ? ವೈಶಾಲಿ ತೆಕ್ಕೊಳ್ಳಿ ನೋಡಿ, ನಾನು ಹೇಳಿದ್ದು ಆ ಹುಡುಗನ ಕಡೆಯವರು ಡ್ರಗ್ಸ್ ಮಾಫಿಯಾ ಅಥವಾ ಏನು ಮಾಡಿರಬಹುದು. ವೈಶಾಲಿ ತೆಕ್ಕೊಳ್ಳಿಂದ ತೆಗಿರಿ, ಪೂರ್ತಿ ತೆಗಿರಿ. ಎಲ್ಲಿ ಹೇಳಲಿಲ್ಲ, ವೈಶಾಲಿ ತೆಗೆದು ಎಲ್ಲಿ ಹೇಳಲಿಲ್ಲ. ನಾನು ಹೇಳಿದ್ದು ಆಗ್ತಾ ಇದೆ. ಸುರತ್ಕಲ್ ಪ್ರದೇಶದಲ್ಲಿ PGಯಲ್ಲಿ ಆಗ್ತಾ ಇಲ್ವಾ? ಒಂದು ನಿಮಿಷ ಸರ್ ನಿಲ್ಲಿ, ಒಂದು ನಿಮಿಷ ನಿಲ್ಲಿ. PGಯಲ್ಲಿ ಆಗ್ತಾ ಇಲ್ವಾ? ಮಾಹಿತಿ ತೆಗೀರಿ. ದೂರು ಕೊಟ್ಟಿದ್ದೇವೆ, ನಾವು ದೂರು ಕೊಟ್ಟಿದ್ದೇವೆ. ನಾವು ಸಂಘ ನೋಡಿ, ಮೊನ್ನೆ 48 ದಿವಸ ಇಲ್ಲ ಸರ್, ನೋಡಿ 48 ದಿವಸ, ಒಂದು ನಿಮಿಷ ಹೇಳ್ತೀನಿ. 48 ದಿವಸ ಮೊನ್ನೆ ಇಲ್ಲಿಗೆ ಬಂದಿದೆ. 48 ದಿವಸ ನಾವು ಡ್ರಗ್ಸಿನ ಬಗ್ಗೆ ಜಾಗೃತಿಯನ್ನು ಮಾಡಿಕೊಂಡು ಮನೆಯನ್ನು ಬಿಟ್ಟು ಮಾಡಿದ್ದೇವೆ.
ಕೊಟ್ಟಿದ್ದೇವೆ, ಎಲ್ಲವೂ ಇದೆ. ಅದನ್ನು ನೀವು ಎಷ್ಟರ ಮಟ್ಟಿಗೆ ಅದರ ಬಗ್ಗೆ ದಾಖಲೆ ಏನಾದರೂ ಇವರಿಗೆ ಪೊಲೀಸ್ನವರಿಗೆ ಎಲ್ಲ ಕೊಟ್ಟಿದ್ದೇವೆ, ಮಾಹಿತಿ ಕೊಡ್ತಾ ಇದ್ದೇವೆ, ಎಲ್ಲವೂ ಮಾಡ್ತಾ ಇದ್ದೇವೆ. ನಾವು ಎಲ್ಲಿ ಸಮಾಜದಲ್ಲಿ ನಮ್ಮ ಪ್ರಚಾರಕ್ಕೋಸ್ಕರ ಮಾಡ್ತಾ ಇಲ್ಲ, ಎಲ್ಲಿ ಡ್ರಗ್ಸ್ ಇದೆ ಎಲ್ಲವನ್ನ ಕೊಡ್ತಾ ಇದ್ದೇವೆ. ನಮ್ಮ ಅದು ನಿಮ್ಮ ತಪ್ಪು ಕಲ್ಪನೆ. ಇವರು ತಗೊಳ್ಳಿಲ್ಲ ನೋಡಿ, ನೀವು ಇಷ್ಟು ಜನ ಇದ್ದಾರೆ ಕೇಳಿ, ನಾನು ಹೇಳಿದ್ದೇನೆ, ನೀವು ಒಬ್ರು ಹೇಳಬೇಡಿ, ಎಲ್ಲರೂ ಹೇಳಿದ್ದೇನೆ. ನಾನು ಡ್ರಗ್ಸು ವೈಶಾಲ್ಯ ಹೇಳಿದ್ದೇನೆ ಸರಿ, ಹೇಳಿ. ಯಾರು ನೋಡಿ, ನಾನು ಹೇಳಿದ್ದು ಹುಡುಗ ಹುಡುಗಿಯರು ಒಟ್ಟಿಗೆ ಇರುವಂತ ಪೀಜು ಅಂತ ಹೇಳಿದ್ದು. ನೀವು ಸುಮ್ಮನೆ ಡೈವರ್ಟ್ ಮಾಡಬೇಡಿ. ನಾನು ಇಲ್ಲ 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 ಇಲ್ಲ, ನೀವು ವಿಷಯವನ್ನ ಡೈವರ್ಟ್ ಮಾಡಬೇಡಿ ಸರ್. ನಾನು ನಿಮಗೆ ಅದಕ್ಕೆ ಹೇಳಿದ್ದು, ನಾವು ಹೇಳಿದ ವಿಷಯಕ್ಕೆ ನಾನು ಬದ್ಧ ಇದ್ದೇನೆ. ಯಾವುದೇ ವಿಷಯ ಹೇಳಿದ್ರು ಅಲ್ಲಿ ತನಿಖೆ ಮಾಡಲಿ. ಅಲ್ಲ, ಅಲ್ಲ, ಅವ್ರ ಹತ್ರನೇ ಕೇಳಿ, ಮಾತಾಡ್ತಾರಲ್ಲ, ಮಾತಾಡ್ತಾರೆ. ನಾನು ಅಲ್ಲಿ ನನ್ನ ಮಗಳನ್ನು ಆ ಪಿಜಿಯಲ್ಲಿ ಹುಡುಕ್ಲಿಕ್ಕೆ ಹೋಗುವಾಗ ಆ ಪಿಜಿಯಲ್ಲಿ 2 ಹುಡುಗಿಯರು ಇದ್ದಾರೆ ಅಂತ ನನಗೆ ಗೊತ್ತುಂಟು, 3 ಹುಡುಗಿಯರಿದ್ದಾರೆ ಅಂತ ನನಗೆ ಗೊತ್ತುಂಟು. ಅಲ್ಲಿ ನಾನು ಅಲ್ಲಿ ಹೋಗುವಾಗ ಅಲ್ಲಿ ಬಾಗಿಲು ತಟ್ಟುವಾಗ ಬಾಗಿಲು ತೆಗೆಯುವುದೇ ಇಲ್ಲ. ತುಂಬಾ ಹೊತ್ತಾದ ನಂತರ ಬಾಗಿಲು ತೆಗೆಯುವಾಗ 2 ಹುಡುಗಿಯರು ಮತ್ತು 1 ಹುಡುಗ ಆ ರೂಮಿನಿಂದ ಹೊರಗೆ ಬಂದ. ನೋಡಿ ಅದು ಹೇಗೆ? ಆದಿತ್ಯವಾಡ ಬೆಳಿಗ್ಗೆ. ಅಲ್ಲ, ಇದು ನಿಮ್ಮ ಮಗಳು ಇದ್ದ ಇಲ್ಲ, ಬೀಜಿಂದಲೇ. ಅದು ಹೇಗೆ ಬಂತು? ಹೊರಗೆ ಬಂದ ಸ್ಟೂಡೆಂಟ್ ಅಲ್ಲ ಅಲ್ಲ ಅಲ್ಲ, ಸಿಬ್ಬಂದಿಯೋ ಯಾರಾದ್ರೂ ಅದರಲ್ಲಿ ನಿಲ್ಲೋ ಪ್ರಶ್ನೆ ಇಲ್ಲ. ಅದಕ್ಕೆ ಈ ರೀತಿ ಇರುವುದು, ನಿಮ್ಮ ಮಗಳು ಇರೋ ಪಿಜಿಯಲ್ಲಿ ಈ ರೀತಿಯ ವ್ಯವಸ್ಥೆ ಇರುವುದನ್ನು ನೀವಲ್ಲಿ ಏನು ಅಲ್ಲ, ನಾನು ಕೇಳಿದೆ ಇದೆಂತ ನೀವು ಈ ಹುಡುಗರನ್ನು ತಂದು, ಅದು ನಮ್ಮ ಇಷ್ಟ ಅಂತ ಹೇಳಿದ್ರು ಅವರು. ಅಲ್ಲ ಸರಿ, ಇವರು ನೋಡಿ ಮೊದಲೇ ತಲೆ ಬಿಸಿಯಲ್ಲಿ ಇರ್ತಾರೆ, ಇವರು ಟೆನ್ಷನ್ ಅಲ್ಲಿ ಇರ್ತಾರೆ. ಅದು ಬಿಟ್ಟು ಅಲ್ಲಿ ಪ್ರಶ್ನೆ ಮಾಡ್ತಾ ಅವರು ಏನ್ ಮಾಡ್ತಿದ್ದಾರೆ, ಇವರೇನ್ ಮಾಡ್ತಿದ್ದಾರೆ, ಪ್ರಶ್ನೆ ಮಾಡ್ಲಿಕ್ಕೆ ಅಲ್ಲಿ ಅವರಿಗೆ ಅಷ್ಟು ಪುರ್ಸೊತ್ತಿರುವುದಿಲ್ಲ. ನೋಡಿ, ರೂಮಿನಿಂದ ಒಳಗೆ ಬಿಡೋದು ನೋಡಿದಲ್ಲ, ಬೀಜಿಂದ ಒಳಗೆ. ಆ ಟೈಮಲ್ಲಿ ಅದನ್ನೆಲ್ಲ ಯೋಚನೆ ಮಾಡ್ಲಿಕ್ಕೆ ಪಿಜಿಯಲ್ಲಿ ಸಿಸ್ಟಮ್ ಅಣ್ಣನ ಅಕ್ಕನ ಪಿಜಿಯಲ್ಲಿ ಸಿಸ್ಟಮ್ ಇದೆ. ಒಂದು ಪಿಜಿ ಈಗಿನ ಪರಿಸ್ಥಿತಿಯಲ್ಲಿ ಒಂದು ಪಿಜಿ ಅಥವಾ ಹಾಸ್ಟೆಲ್ ಹೋಗುವಾಗ ಕನ್ಫರ್ಮ್ ಮಾಡ್ಲಿಕ್ಕೆ ಆಗ್ತದಲ್ಲ, ಅಲ್ಲಿ ಒಂದು ರಿಜಿಸ್ಟರ್ ಇದೆ. ಅದಾಗುದಿಲ್ಲ ಕನ್ಫರ್ಮ್ ಇದ್ದು ನೋಡಿ, ನಾವು ಹೇಳೋದು ತನಿಖೆ ಮಾಡಿ ಅಂತ ಹೇಳಿ, ನಾನು ಕನ್ಫರ್ಮ್ ಅಂತ ಹೇಳ್ತಾ ಇಲ್ಲ. ನಾನು ಏನು ಹೇಳ್ತೇನೆ ಸರ್, ಪಿಜಿಯೋ ಅಥವಾ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಒಂದು ರಿಜಿಸ್ಟರ್ ಇರ್ತದೆ, ಅಲ್ಲಿ ಒಬ್ಬರು ಕಾವಲುಗಾರ ಇರ್ತಾನೆ, ಅಲ್ಲಿ ಎಂಟ್ರ್ ಮಾಡಬೇಕು. ನಾನು ತಂದೆಯ ಅಣ್ಣನ ತಮ್ಮನ ನಾನು ಮಾತಾಡಲಿ ಹೋಗ್ತೇನೆ ಅಂತ ಕೇಳಬೇಕು. ಯಾವುದು ಕೂಡ ಹುಡುಗಿಯರ ಪಿಜಿಗೆ ಸಂಬಂಧಿಕರು ಕೂಡ ಯಾರು ಕೂಡ ಹುಡುಗರು ಹೋಗ್ಲಿಕ್ಕಿಲ್ಲ. ನಾನು ಕೂಡ ಪಿಜಿಯಲ್ಲಿ ಇದ್ದವ, ನಾನು ಕೂಡ ಕಲ್ತವ, ಏನು ಹೊಸದು ನೋಡ್ತಾ ಇಲ್ಲ. ಏನು ಮಾಡಬೇಕದು? ನಾವು ಕೂಡ ಕಾಲೇಜಲ್ಲಿ ಓದವರು, ಓದಿದ ಹಾಸ್ಟೆಲ್ ಇದ್ದವರು, ಎಲ್ಲವನ್ನ ನೋಡಿದವರು, ಸಮಾಜದಲ್ಲಿ ಆಗುವಂತ ಎಲ್ಲ ಅನ್ಯಾಯವನ್ನ ನೋಡಿ ಸಹಿಸಿ ಇಲ್ಲಿ ಬಂದವರು. ನಾವು ಹೋಗುವಾಗ ನೇರವಾಗಿ ಪಿಜಿಗೆ ಹೋದದ್ದಲ್ಲ, ಅವರು ಓನರ್ನ ಮನೆಗೆ ಹೋಗಿ ಅವರ ಪರ್ಮಿಷನ್ ತೆಗೆದು ಅವರ ರೂಮಿಗೆ ಹೋದದ್ದು. ಒಬ್ಬ ಓನರ್ ಒಂದು ಪಿಜಿಯಲ್ಲಿ ಹುಡುಗಿ ಇದ್ದ ರೂಮಿಗೆ ಕಳಿಸಿದ್ರೆ ಓನರ್ನ ಮೇಲೆ ಕಂಪ್ಲೇಂಟ್ ಆಗಬೇಕು. ಯಾರು ಕೇಳಬೇಕಲ್ವಾ? ನನ್ನ ಮನೆ ಅಥವಾ ಯಾರಾದ್ರೂ ಹೇಳಿ, ನಿಮ್ಮ ಮನೆ ಯಾರಾದ್ರೂ ಕೊಡ್ತೇವೆ, ಅದು ಕೊಟ್ಟಿದ್ದಾರೆ, ಎಲ್ಲ ಆಗಿದೆ ಕೊಟ್ಟಿದ್ದಾರೆ. ಅವರನ್ನು ಇನ್ನು ತನಿಖೆ ಆಗಲೇಬೇಕು. ಇವರು ಬಿಡ್ತಾ ಇಲ್ಲ. ಯಾಕಂದರೆ ಇಲ್ಲಿಯ ನಮಗೆ ನಾವು ಇಲ್ಲಿಯವರು ಮಾತಾಡಿದ್ರೆ ಇಲ್ಲಿಯ ಕಮಿಷನರ್ ಮೇಲೆ ನಂಬಿಕೆ ಇದೆ, ಇಲ್ಲಿಯ ಪೊಲೀಸರ ಮೇಲೆ. ನಾವು ಹೇಳುವಂಥದ್ದು ಪಿಜಿಯಲ್ಲಿ ಏನಾಗಿದೆ, ಯಾವ ರೀತಿ ಮಾಡಿದ, ಅದಕ್ಕೋಸ್ಕರ ಕಂಪ್ಲೇಂಟ್ ನಾವು ರಿಜಿಸ್ಟರ್ ಮಾಡುವಂಥದ್ದು ಇಲ್ಲಿ ಆದಂಥ ವ್ಯವಸ್ಥೆಗೆ. ಅವರದು ಈ ಎಜುಕೇಶನ್ ಅಲ್ಲಿ ಕಂಪ್ಲೀಟ್ ಆಗಿತ್ತಂತೆ ಅಲ್ವಾ BSc, ಆಮೇಲೆ ಈ ಪಿಜಿಗೆ ಯಾಕೆ ಬಂದರು? ಅದು ಬ್ಯಾಂಗ್ಳೂರಿನಲ್ಲಿ 1.1 ಕಂಪನಿಯಲ್ಲಿ ಕೆಲಸಕ್ಕಿದ್ದಲ್ವ. ಪಿಜಿಗೆ ಬಂದ ವಿಷಯ ನಮಗೆ ಗೊತ್ತಿರಲಿಲ್ಲ, ಯಾಕೆ ಬಂದಳು. ಪಿಜಿಯನ್ನು ಬಿಟ್ಟಿದ್ದಾರಲ್ವ ಅವರು? ಹೌದು, ಕಾಲೇಜ್ ಆಗುವಾಗ ಬಿಟ್ಟಿದ್ದಾಳೆ. ಫ್ರೆಂಡ್ಸಿನ ರೂಮಿಗೆ ಬಂದದ್ದು ಅಂತ ಹೇಳಿದ್ರು. ಅದೇ ಪಿಜಿಯಲ್ಲಿ ಇದ್ದಾಳೆ ಅಂತ ನಿಮ್ಗೆ ಏನಾದ್ರು ಗ್ಯಾರಂಟಿ ಇತ್ತಾ? ಗ್ಯಾರಂಟಿ ಇತ್ತು ಅಲ್ಲಿ. ಅದೇ ಪಿಜಿಯಲ್ಲಿ ಇದ್ದಾಳೆ ಅಂತಲ್ಲ ಅವಳು ಹೇಳಿದ್ರಾ ನಿಮ್ಗೆ? ಫೋನ್ ಮಾಡಿದ್ರ? ಅವಳು ನಮ್ಗೆ ಹೇಳಿಲ್ಲ. ನನ್ನ ದೊಡ್ಡ ಮಗಳಲ್ಲಿ ಹೇಳಿದಳಂತೆ ಅವಳು. ಗೊತ್ತಿಲ್ಲ ನಮ್ಗೆ ಯಾಕೆ ಬಂದದ್ದು. ಮಂಗಳೂರಿಂದ ಬಿಟ್ಟು ಒಂದು ಮೇ ಜೂನ್ ಸಮಯದಲ್ಲಿ ಅವಳು ಕಂಪ್ಲೀಟ್ ಆಗಿ ಅಲ್ಲಿ ಕೆಲಸ ಆಗಿದೆ. ಇಲ್ಲ, ಬ್ಯಾಂಗ್ಳೂರ್ನಲ್ಲಿ ಇದ್ದಲ್ಲ, ಅಲ್ಲಿಗೆ ಬಂದದ್ದು ಅವಳು. ಮಿಸ್ಸಿಂಗ್ ಆಗಿದ್ದು ಅವರು ಕಾಣಾಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿತ್ತು. ಪಿಜಿಗೆ
ನಂತರ ಗೊತ್ತಾಯ್ತು ಹೇಗೆ ಅಂತ? ಪಿಜಿಯಲ್ಲಿ ನೀವು ಅವರು ಬೆಂಗಳೂರಲ್ಲಿ ಇದ್ರು ಅಂತ ತಿಳ್ಕೊಂಡ್ರೆ ಬೆಂಗಳೂರಲ್ಲಿದ್ದೆವು ಅಂತ ತಿಳ್ಕೊಂಡಿದ್ದೆವು. ಮತ್ತೆ ಮತ್ತೆ ಇಲ್ಲಿ ನಮ್ಗೆ ಇರ್ತಾರೆ ಅಂತ ಗೊತ್ತಾಯ್ತು ಹೇಗೆ ಗೊತ್ತಾಗಿದೆ? ಮಂಗಳೂರಲ್ಲಿ ಪಿಜಿಯಲ್ಲಿ ಇದ್ದಾಳೆ ಅವಳು ಅಂತ. ಅಲ್ಲಿ ಹೋಗಿ ವಿಚಾರಿಸಿದಾಗ ಅವರು ಹೇಳಿದರು ನಿನ್ನೆ ರಾತ್ರಿ ಅವಳಲ್ಲಿ ಇದ್ದಾಳು ಅಂತ. ಅಲ್ಲ ಮೊದಲಿಂದ ಇದ್ದದ ಅಲ್ಲ ಇಲ್ಲಿಯೇ ಪಿಜಿಯಲ್ಲಿ ಇದ್ದದ ಹೇಗೆ? ಬೆಂಗಳೂರಲ್ಲಿ ಕೆಲಸ ಒಂದು ವಾರಕ್ಕಿಂತ ಮೊದಲು ಬಂದು ಮತ್ತೆ ಅಲ್ಲಿ ಮಕ್ಕಳು ಹೇಳಿದ್ರು 1 ವಾರ ಆಯ್ತು ಅವಳು ಈ ಪಿಜಿಯಲ್ಲಿ ಎಷ್ಟು ಕೆಲಸ ಕೆಲಸ ಬಿಟ್ಟಿದ್ದಾರೆ ಅವರು ಕೆಲಸ ಬಿಟ್ಟಿದ್ದಾರೆ ಗೊತ್ತಿಲ್ಲ ನಂಗೆ ಕೆಲಸ ಬಿಟ್ಟಿದ್ದಾರೆ ಅವಶ್ಯ ಏನು ಹೇಳಿಲ್ಲ ಅವಳು ಏನು ಹೇಳಿಲ್ಲ. ಹೇಳಿಲ್ಲ. ಮತ್ತೆ ನಮ್ಗೆ ಸಿಕ್ಕಿಲ್ಲ ಅಲ್ವಾ? ಮತ್ತೆ ಸಿಕ್ಕಿದ ಅದೇ 5 ಮಕ್ಕಳು ಟ್ರೇಸ್ ಮಾಡ್ತಾರೆ ಮುಕ್ಕಲ ಕೈಗೆ ತಿಕ್ಕಿದ್ದಲ್ಲ ನಮ್ಮ ಪೊಲೀಸ್ ನಮ್ಮ ಪೊಲೀಸ್ ಅವು ಕಾನ್ಫಿಡೆನ್ಸ್ ಇದೆ ಕನ್ನಡ ಈಗ ಸರ್ ಆಯಿತು. ಈಗ ಸರ್ ನಮ್ಮ ಆಗ್ರಹ ಅಂತ ಕೇಳಿದರೆ ಈಗ ಎಲ್ಲ ಚರ್ಚೆ ಮಾಡಿದ್ದೇವೆ. ಈಗ ಹುಡುಗಿ ಅಲ್ಲಿ ಸಿಕ್ಕಿದ್ದು ಇಲ್ಲಿ ಸಿಗಲಿಲ್ಲ, ಅವ್ರು ಟ್ರೇಸ್ ಮಾಡಿಕೊಂಡು ನಮ್ಮ ಇಲ್ಲಿಯ ಪೊಲೀಸರು ಅಲ್ಲಿ ಮಾಡಿದ್ದು. ಈಗ ಇಲ್ಲಿ ಪಿ ಜಿಯಲ್ಲಿ ಬೆಂಗಳೂರಲ್ಲಿ ಉದ್ಯೋಗದಲ್ಲಿ ಇದ್ದಂಥವಳು ಇಲ್ಲಿಗೆ ಹೇಗೆ ಬಂದಳು, ಇಲ್ಲಿ ಏನು ಮಾಡ್ತಾಯಿದ್ರು, ಇಲ್ಲಿಯ ಇವರ ವ್ಯವಸ್ಥೆ ಏನು, ಅದೆಲ್ಲವನ್ನು ನಾವು ಅದನ್ನು ತನಿಖೆ ಮಾಡಬೇಕು ಅಂತ ನಾವು ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಅದು ತನಿಖೆ ಆಗಬೇಕು ಅಂತ ನಾವು ಇಲ್ಲಿಯ ಪೊಲೀಸರ ಹತ್ರ ಕೇಳ್ಕೊಳ್ಳುವಂಥ, ಇಲ್ಲಿಯ ಅಧಿಕಾರಿಗಳ ಹತ್ರ ಕೇಳುವಂಥದ್ದು. ಅದು ಇಲ್ಲಿ